ಈ ಕಲೆ ಎನ್ನುವಂಥದ್ದು ಎಲ್ರಿಗೂ ಬರೋದಿಲ್ಲ ಸ್ವಾಮಿ. ಕಲೆ ಅಂತಂದ್ರೆ ಅದು ತಪಸ್ಸು. ಆ ತಪಸ್ಸನ್ನು ಆಸ್ವಾದಿಸುವಂಥದ್ದು, ಅದನ್ನು ಅನುಭವಿಸುವಂಥದ್ದು, ಅದಕ್ಕೆ ಪೂರ್ವ ಪುಣ್ಯದ ಸುಕೃತ ಇರಬೇಕು. ತಂದೆ ತಾಯಿ ಮಾಡಿದ ಪುಣ್ಯವು, ನಾನೆಂದು ಮಾಡಿದ ಪೂಜೆಯು. ಹಾಗ ಪೂಜೆ ಯಾರಿಗೆ ಸೇರ್ತದೆ ಅಂತಂದ್ರೆ ನಮ್ಮ ಬಂಟ್ವಾಳದ ಆಸೀನರಾಗಿರತಕ್ಕಂತಹ ಭಗವಂತನ ವೆಂಕಟರಮಣ ಸ್ವಾಮಿಯ ಅನುಗ್ರಹ. ಹಾಗಾಗಿ ಅವನ ಅನುಗ್ರಹ, ಅವನು ಕೊಟ್ಟಂತ ಒಂದು ಎಸಳು, ಆ ಎಸಳು ಇವತ್ತು VNR ಗೋಲ್ಡ್ ಎನ್ನತಕ್ಕಂಥ ನಾಮಕಿತವಾಗಿದೆ. ಹಾಗಾಗಿ ಎಲ್ಲರ ಜನಮಾನಸದಲ್ಲಿಯೂ ಮಾತ್ರವಲ್ಲದೆ ಕಲಾ ನೈಪುಣ್ಯಕ್ಕೆ ಪರಿಪೂರ್ಣತೆಯೊಂದಿಗೆ ಎಲ್ಲರ ಜನಮಾನಸದಲ್ಲಿಯೂ ಕೂಡ ಉಳಿಯುವಂತಹ ವೈಭವೀಕರಣವಾದಂತಹ ಬಹಳ ಅದ್ಭುತವಾದಂತಹ ಕಲಾತ್ಮಕವಾದಂತಹ ನೈಜದ ಬಂಗಾರದ ಸ್ವರೂಪವನ್ನು ಹೊಂದಿರುವಂತಹ ಈ ಒಂದು ನಮ್ಮ ಪುಣ್ಯ VNR ಗೋಲ್ಡ್ ಇಡೀ ಕಾರ್ಯಕ್ರಮದ ಮುಖ್ಯ ರೂವಾರಿ. ಹಾಗಾಗಿ ನಮ್ಮ ಪ್ರೀತಿಯ ನಾಗೇಂದ್ರನವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಮೊದಲೇ ನಾವು ಸಲ್ಲಿಸ್ತೇವೆ. ಯಾಕಂತಂದ್ರೆ ಇವತ್ತಿನ ಕಲಾವಿದರು ಬಂಧುಗಳೇ, ನಮ್ಮ ರಾಷ್ಟ್ರದಲ್ಲಿ ಹೆಸರು ಮಾಡಿದಂತಹ, ನಮ್ಮ ಕರ್ನಾಟಕದ ಕರುನಾಡಿನ ಹೆಸರನ್ನ ನಭದೆತ್ತರಕ್ಕೆ ಕೊಂಡೊಯ್ದಂತ ಸಹೋದರರು ನಮ್ಮ ಜೊತೆಗಿದ್ದಾರೆ. ಒಬ್ಬೊಬ್ರು ನಾನು ಪರಿಚಯ ಮಾಡ್ತೇನೆ. ಮೊದಲಿಗೆ ನನ್ನ ಬಲಭಾಗದಲ್ಲಿರುವಂತಹವರು ರಾಜೇಶ್ ಭಾಗವತರು. ಗುರುಗಳು ಇದ್ದಾಗ ಗುರಿ ಇರ್ತದಂತೆ, ಹಿರಿಯರು ಹೇಳಿದಂತ ಮಾತು, ಅನುಭವದ ಮಾತು ಅದು. ಹಾಗಾಗಿ ತನ್ನ ಗುರು ತನ್ನ ಶಿಷ್ಯ ಹೀಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ಅದಕ್ಕಿಂತಲೂ 10 ಪಟ್ಟಲ್ಲ 100 ಪಟ್ಟು ಸಾಧನೆ ಮಾಡಿದಂತಹ ಗುರುಗಳ ಹೆಸರನ್ನು ಕೂಡ ತನ್ನ ಹೆಸರನ್ನು ಒಟ್ಟಿಗೆ ಸೇರಿಸಿಕೊಂಡಂತ ಸಹೋದರಿ ನಮ್ಮ ಪ್ರೀತಿಯ ರಾಜೇಶ್ ಭಾಗವತರು. ಯಾಕೆಂತಂದ್ರೆ ಅವರ ಗುರುಗಳು ಕೊಟ್ಟಂತಹ ತಬಲವಾದನದ ಒಂದು ಸ್ವರೂಪ, ಅದುವೇ ಮಾಧವಾಚಾರ್ಯರು ಹಾಗೂ ಓಂಕಾರನಾಥ ಗುಲ್ವಾಡಿ ಸರ್ ಅವರು. ಹಾಗ ಅವರ ಒಂದು ಪರಿಪೂರ್ಣತೆ ಏನಿದೆ ಅದನ್ನು ಇವತ್ತು ಕಾಣ್ತಾ ಇದ್ದೇವೆ. ಅವರ ಚಳಕವನ್ನು ಮತ್ತಷ್ಟು ನಾವು ಕಾಣ್ಲಿಕ್ಕಿದ್ದೇವೆ. ಹಾಗೆ ನಮ್ಮ ಪ್ರೀತಿಯ ರಾಜೇಶ್ ಭಾಗವತರಿಗೆ ಒಮ್ಮೆ ನಾವು ಸ್ವಾಗತವನ್ನ ಕೋರೋಣ ಬಂಧುಗಳೇ. ಹಾಗೆ ಇಲ್ಲಿರ್ತಕ್ಕಂತಹ ಪ್ರಕಾಶ್ ಆಂಥೋನಿ ಸರ್ ಅವರು ಬಹಳಷ್ಟು, ನೀವು ಯಾವುದೇ ರಿಯಾಲಿಟಿ ಶೋ ಆದ್ರೂ ಕೂಡ ಅವರ ನಗುಮೊಗದ ಹಾಗೆ ಅವರಲ್ಲಿರ್ತ ಕೇಶರಾಶಿಯ ವಿನ್ಯಾಸ ಸದಾ ಅವರ ತಾಂತ್ರಿಕತೆಯೊಟ್ಟಿಗೆ ನಮಗೆ ಮಾಧ್ಯಮದಲ್ಲಿ ಕಾಣ್ತಾ ಇರ್ತಾರೆ. ಹಾಗಾಗಿ ನಮ್ಮ ಭಾರತೀಯ ಒಬ್ಬ ಶ್ರೇಷ್ಠ ಮಾಂತ್ರಿಕತೆಯ ಸ್ವರೂಪವನ್ನು ಕಂಡುಕೊಂಡ ಸಹೋದರರು ನಮ್ಮ ಲಯತಜ್ಞ ನಮ್ಮ ಪ್ರೀತಿಯ ಪ್ರಕಾಶ್ ಅವರು. ಒಮ್ಮೆ ಜೋರಾದ ಚಪ್ಪಾಳೆ ಸ್ವಾಗತ. ಜೊತೆಗೆ ಬಂಧುಗಳೇ, ಇಲ್ಲಿ ಇರತಕ್ಕಂತಹ ಸಹೋದರರು ನಮ್ಮ ಪ್ರೀತಿಯ ಹೇಮಂತ್ ಕುಮಾರ್ ಅವರು, ಅದ್ಭುತವಾದಂತಹ ಹಾರ್ಮೋನಿಯಂ. ಹಾಗಾಗಿ ಭಾಗವತ ಮನೆತನ ಅಂತಂದ್ರೆ ಅದಕ್ಕೊಂದು ಹೊಸ ಕುಡಿ ಸೇರ್ಪಡೆ ನಮ್ಮ ಪ್ರೀತಿ ಹೇಮಂತ್ ಅವರು. ಯಾಕೆಂದ್ರೆ ಗುರುಗಳು ಡಾಕ್ಟರ್ ಗುರುರಾಜ್ ಕಾಟೋಟಿ ಅವರ ಒಂದು ಗುರುಮುಖೇನ ಬಂದಂತಹ ಪರಂಪರೆಯನ್ನ, ಸಂಗೀತದ ಆಸ್ವಾದನೆಯನ್ನ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಯಾರು ಅಲ್ಲ ತನ್ನ ತಂದೆ ಹಾಕಿಕೊಟ್ಟಂತಹ ಒಳ್ಳೆ ಸಂಸ್ಕಾರ, ಆ ಒಂದು ಕುಟುಂಬ, ಆ ಒಂದು ಪರಂಪರೆ ಎಲ್ಲವನ್ನು ಕೂಡ ನಮ್ಮ ಯುವ ಪ್ರತಿಭಾತರು ಕಾಣ್ತೇವೆ. ನಮ್ಮ ಪ್ರೀತಿಯ ರಾಜೇಶ್ ಭಾಗವತರಿ, ನಮ್ಮ ಹೇಮಂತ್ ಭಾಗವತರಿಗೆ ನಾವು ಸ್ವಾಗತವನ್ನು ಕೋರೋಣ. ಬಂಧುಗಳೇ, ಇಲ್ಲಿರ್ತಕ್ಕಂಥ ಸಹೃದಯರು ನಮ್ಮ ಪ್ರೀತಿಯ ರಜಾಕಣ್ಣನವರು. ಭಾಷೆ ಯಾವುದಾದ್ರೇನು ಸ್ವಾಮಿ, ನಮ್ಮ ಭಾರತದಲ್ಲೇ ಸರಿ ಸುಮಾರು 1,000ಕ್ಕಿಂತಲೂ ಹೆಚ್ಚು ಭಾಷೆಗಳಿದೆ. ಉಪಭಾಷೆಗಳು ಬೇಕಾದಷ್ಟಿದೆ. ಟೋಟಲ್ ನೋಡುವಾಗ ಒಂದು 3,000ಕ್ಕಿಂತ ಹೆಚ್ಚು ಭಾಷೆಗಳನ್ನು ನಾವು ಕಾಣ್ತೇವೆ. ಆದರೆ ಭಾಷೆ ಗೊತ್ತಿಲ್ಲದಿದ್ರು ಕೂಡ ಜಗತ್ತಿನಲ್ಲಿ ಒಂದೇ ಭಾಷೆ, ಅದು ಸಂಗೀತ ಭಾಷೆ. ಅದ್ರ ಮೂಲಕವಾಗಿ ನಮಗೆ ಹೃದಯಕ್ಕೆ ಹತ್ತಿರವಾದಂಥವರು ಮಾತ್ರಲ್ಲ ಗುರುಗಳಾದಂತಹ ಪದ್ಮನಾಭನ್ ಸರ್ ಅವರ ಒಂದು ಶಿಷ್ಯದ ಸ್ವರೂಪವಾಗಿ ಇವತ್ತು ಅದ್ಭುತವಾದ ಕೀಬೋರ್ಡ್ ವಾದಕರು ನಮ್ಮ ಪ್ರೀತಿಯ ರಜಾಕಣ್ಣನವರು. ಅವರಿಗೆ ಪ್ರೀತಿಯ ಆದರಣೆ ಸ್ವಾಗತ ಬಯಸೋಣ. ಇನ್ನು ಇಲ್ಲಿರುವಂತಹ ವರುಣ್ ರಾವ್ ಅವರು, ಹೆಸರೇ ಹೇಳುವಂತೆ ಹಾಗೆ ವರುಣ್ ಅಂತಂದ್ರೆ ನೀರು. ನೀರು ಯಾವತ್ತೂ ಕೂಡ ಅಷ್ಟೇ ಮೇಲಿನಿಂದ ಕೆಳಗೆ ಇಳಿತದೆ ವಿನಃ ಕೆಳಗಿಂದ ಮೇಲೆ ಹತ್ತುವುದಿಲ್ಲ. ಹಾಗಾಗಿ ಅಂತಹ ಹೆಸರಿಗೆ ತಕ್ಕಂತೆ ಸಂಗೀತದ ಗಂಗಾ ಸ್ವರೂಪವೋ ಎಂಬಂತೆ ಹರಿತಿರುವಂತಹ ಸಹೋದರರು, ಅದ್ಭುತವಾದಂತಹ ಕೊಳಲು ವಾದಕರು, ಸ್ಯಾಕ್ಸಫೋನ್ ವಾದಕರು, ಅದ್ಭುತ ಹಾಡುಗಾರರು, ಕೀಬೋರ್ಡ್ ವಾದಕರು. ಸರಸ್ವತಿ ಇವರ ಹತ್ತಿರ ಬಂದ್ಬಿಟ್ಟಿದ್ದಾರೆ. ಕಾರಣ ಇಷ್ಟೇ, ಗುರುಗಳಾದಂತಹ ಮುರಳೀಧರ್ ಅವರು ಹಾಗೆ ಶೀಲಾ ದೇವಕರ್ ಅವರ ಗುರುಮುಖೇನ ಬಂದಂತಹ ಪರಂಪರೆ. ಶ್ರೇಷ್ಠ ನಮ್ಮ ಕೊಳಲು ವಾದಕರಿಗೆ ಸ್ವಾಗತ ಬಯಸೋಣ. ಬಂಧುಗಳಿಂದ ಹೆಸರು ವಿಶೇಷವಾಗಿದೆ. ನೋಡುವಾಗಲೇ ಮತ್ತೊರು ಕೇಶರಾಶಿಯ ವಿನ್ಯಾಸ ಬಹಳಷ್ಟು ಅದ್ಭುತವಾಗಿ ಹಸನ್ಮುಖಿ. ಮಾತಲ್ಲ, ರಂಜನ್ ಕುಮಾರ್ ಅವರು ಮೂಲತಃ ಒಡಿಶಾ, ಬಟ್ ಕರ್ನಾಟಕಕ್ಕೆ ಬಂದು 16 ವರ್ಷ ಆಯಿತು. ಕರ್ನಾಟಕದ ಎಲ್ಲಾ ಮ್ಯೂಸಿಷಿಯನ್ಸ್ ಒಟ್ಟಿಗೆ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ಅವರೆಲ್ಲ ಇತಿಹಾಸ ಬಹಳಷ್ಟು ಉದ್ದ ಇದೆ. ಒಂದೇ ಮಾತಲ್ಲಿ ಹೇಳ್ತೇನೆ, ನಮ್ಮ ಭಾರತ ಕಂಡಂತಹ ಶ್ರೇಷ್ಠ ಒಬ್ಬ ವಯಲಿನ್ ವಾದಕ, ಅದ್ಭುತ ಹಾಡುಗಾರ, ಕಂಪೋಸರ್. ನೀವು ಯಾರನ್ನು ಬೇಕಾದ್ರೆ ಕೇಳಿ, ಎಲ್ಲ ಟಿವಿಲೂ ಕೂಡ ಬರ್ತಾರೆ. ಹಾಗಾಗಿ ಒಂದೇ ಮಾತಲ್ಲಿ ಹೇಳೋದಾದ್ರೆ ನಿಮಗೆ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಿದ್ದಾರೆ, ತುಳು ರಾಜ್ಯಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ತುಳುನಾಡಿನ ಸಂಭ್ರಮ ಇಷ್ಟೇ, ಎಲ್ಲರನ್ನು ಕೂಡ ಆಗತ್ತೆ ಸ್ವಾಗತಂ ಕುರಿ ಅಂತ ಸ್ವಾಗತಿಸುವುದು ನಮ್ಮ ಧರ್ಮ. ಹಾಗೆ ನಮ್ಮ ಪ್ರೀತಿಯ ರಂಜನ್ ಕುಮಾರ್ ಅವರಿಗೆ ಪ್ರೀತಿಯ ಸ್ವಾಗತ.
ಮತ್ತೆ ನೀವೇನು ಬಹುಮಾನ ಕೊಡ್ತೀರೋ ನುಡಿಸಿದ ಮೇಲೆ ನಾವು ನೋಡೋಣ. ಹಾಗೆ ಅಲ್ಲಿವರೆಗೆ ನಾವು ಅವ್ರ ಬಗ್ಗೆ ಮಾತನಾಡೋದಿಲ್ಲ. ಎಲ್ಲರೂ ಕೂಡ ಸ್ವಾಗತ ಬಯಸ್ತೇನೆ. ಬಂಧುಗಳಿಗೆ ಒಂದು ಇಡೀ ಕಾರ್ಯಕ್ರಮ ನಮ್ಮ ಪ್ರೀತಿಯ ಗಣೇಶ್ ಕುಮಾರ್ ಅವರ ಸಂಗಡಿಗರು, ಹಾಗೆ ಅಲ್ಲಿ ಒಂದಷ್ಟು ಈ ಲೈಟ್ಸ್ ಇವರೆಲ್ಲರೂ ಮಾಡ್ತಾರೆ, ಸಹೋದರೆಲ್ಲ ಒಟ್ಟು ಸೇರಿಕೊಂಡು ಬಹಳ ಅದ್ಭುತವಾಗಿ ಈ ಒಂದು ಶ್ರೇಷ್ಠತ್ವದಲ್ಲಿ ಕಾಡ್ತಾ ಇದ್ದಾರೆ. ಜೊತೆಗೆ ಇದರೆಲ್ಲ ಸಂಯೋಜನೆ ನಮ್ಮ ಪ್ರೀತಿಯ ನಮ್ಮೆಲ್ಲರ ಗುರು ಸಮಾನ ನಮ್ಮ ಪ್ರೀತಿಯ ದಾಮೋದರ ಭಾಗವತರು ಇದ್ದಾರೆ. ಅವ್ರಿಗೆ ಕೂಡ ತುಂಬ ಹೃದಯ ಸ್ವಾಗತ ಬಯಸ್ತೇನೆ. ಬಂಧುಗಳೇನು ಹೆಚ್ಚು ಮಾತಾಡೋದು ಬೇಡ, ನೇರವಾಗಿ ಗೀತೆಗೆ ಹೋಗೋಣ. ಗೀತೆ ಅಂತ ಮುಂದೆ ಪ್ರಸ್ತುತಪಡಿಸ್ತಾರೆ. ನಾವು ಯಾವಾಗಲೂ ಜಿ ಕನ್ನಡದ ರಿಯಾಲಿಟಿ ಶೋ ನೋಡ್ಬಿಟ್ರೆ ಯಾವಾಗಲೂ ಕ್ಯಾಮ್ರಾಮ್ಯಾನ್ ಇವರ ಮುಖವನ್ನು ಸೆರೆ ಹಿಡಿತಾ ಇರ್ತಾರೆ. ಅದ್ಭುತವಾದಂಥ ಸಹೃದಯಿ ಸಂಗೀತದ ಸುಧೆಯನ್ನ ಆವಿರ್ಭವಿಸ್ಕೊಂಡಿರ್ತಾರೆ. ಮಾತ್ರವಲ್ಲ, ಜಿ.ವಿ. ಅತ್ರಿ ಅವರು ಎನ್ನತಕ್ಕಂಥ ಮಹಾನ್ ಗಾಯಕರ ಬಹುಶಃ ಗರಡಿಲಿ ಬೆಳೆದಂಥ ಸಹೋದರಿಯವರು ನಮ್ಮ ಮಲ್ಲಣ್ಣ ಪ್ರದರ್ಶಕರು ಮೂಲತಃ ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ಪ್ರೀತಿಯ ಮಾಲಿನಿ ಕೇಶವ ಪ್ರಸಾದ್ ಅವರು. ಲಕ್ಷ್ಮಿ ಇದ್ರೆ ಲಕ್ಷ್ಮಣನ ಕುಲ ಅಲ್ಲೇ ಇರ್ತಾರಂತೆ. ಲಕ್ಷ್ಮಣ ಇದ್ರೆ ಸೀತಾಮಾತೆ ಕೊಡುತ್ತೆ. ಕಾರಣ ಇಷ್ಟೇ, ಯಾವತ್ತು ಮನುಷ್ಯನಿಗೆ ಈ ಲಕ್ಷ್ಮಿ ಸ್ವಲ್ಪ ಬೇಕೇ ಬೇಕು, ಸಂಪತ್ತು. ಹಾಗಾಗಿ ಸಂಪತ್ತನ್ನ ಎಲ್ರಿಗೂ ಕೂಡ, ಹೇ ಭಗವಂತ, ನಮ್ಮೆಲ್ಲರಿಗೂ ಆಸೀನರಾಗಿದ್ದ ಸಹೋದರಿಗೆ ಮಾತ್ರ ರಥೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಸಹೋದರರು ಕೂಡ ಸಂಪತ್ತನ್ನು ಕೊಡು ಅಂತ ನಮ್ಮೆಲ್ಲರ ಪರವಾಗಿ ಬೇಡಿಕೊಳ್ಳುತ್ತಾ ಆ ಒಂದು ಗಾನ ಸುದೆ ಇದೀಗ ತಮ್ಮ ಪ್ರೀತಿಯ ಮಾಲಿನಿ ಕೇಶವ ಪ್ರಸಾದ್ ಅವರ ಧ್ವನಿಯಲ್ಲಿ.